ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಲೋ IDA ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸಿರುವಂತಹ ಈ ಹಲೋ IDA ಕಾರ್ಯಕ್ರಮ ದಂತದ ಬಗ್ಗೆ, ದಂತ ವೈದ್ಯರ ಬಗ್ಗೆ ಅಥವಾ ದಂತದ ವಿವಿಧ ತೊಂದರೆಗಳು ಅಥವಾ ಅದರಿಂದ ಹೇಗೆಲ್ಲ ನಾವು ನಮ್ಮ ಸುಂದರವಾಗಿ ಕಾಣಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ ಹಲೋ IDA. ವೀಕ್ಷಕರೇ, ಇದು ನೇರ ಸಂವಾದ ಕಾರ್ಯಕ್ರಮ. ಆದ್ದರಿಂದ ಆದಷ್ಟು ತಾವುಗಳು ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಸಿಗುವಂತೆ ನೋಡ್ಕೊಳ್ಬೇಕು. ನಾವು ಇಂದು ತೆಗೆದುಕೊಂಡಂಥ ವಿಷಯ ಏನು ಅಂತ ಹೇಳಿದರೆ, ನಗು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಒಂದು ಅಗತ್ಯವಾದಂತಹ ವಸ್ತು. ನಮ್ಮ ಯಾವುದೇ ಬೇಸರವನ್ನು ಅಥವಾ ಯಾವುದೇ ಒಂದು ತೊಂದರೆಯನ್ನು, ಚಿಂತೆಯನ್ನು ಇದನ್ನು ಕಳಿಬೇಕಾದ್ರೆ ನಾವು ನಗಬೇಕು. ನಗುವಾಗ ಕೂಡ ಒಂದು ಮುಖದ ಸೌಂದರ್ಯವನ್ನು ಅದು ಹೇಗೆ ಹೆಚ್ಚಿಸುತ್ತೆ? ನಗು ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಕಾರಣ ಇದೆಯಾ? ಅಥವಾ ಅದಕ್ಕೆ ಈ ದಂತ ನಾವೇನು ಹೇಳ್ತೇವೆ, ಈ ನಮ್ಮ ದಂತಗಳು ಯಾವ ರೀತಿ ಅದಕ್ಕೆ ಸ್ಪಂದಿಸ್ತದೆ? ಆ ನಗುವಾಗ ಈ ನಮ್ಮ ದಂತಗಳು ಯಾವ ರೀತಿ ಇರಬೇಕು? ಇದರ ಬಗ್ಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ತೆಗೆದುಕೊಳ್ಳಿಕ್ಕಿದ್ದೇವೆ. ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಆಕರ್ಷಕ ವ್ಯಕ್ತಿತ್ವ ಹಾಗೂ ಸುಂದರವಾದ ನಗು ಹಾಗೂ ಅನ್ನದ ಈ ಸುಂದರ ಹಲ್ಲುಗಳು ಅಂತ. ಅಂದರೆ ಈ ಹಲ್ಲುಗಳು ಸುಂದರವಾದ ನಗುವಿಗೆ ಎಷ್ಟು ಪೂರಕ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇಂದು ನಮ್ಮೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಥವಾ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಆಗಮಿಸಿದವರು ಡಾಕ್ಟರ್ ಹಸನ್ ಸಫ್ರಾಜ್ ಇವರು. ಪ್ರಪ್ರಥಮವಾಗಿ ಡಾಕ್ಟರ್ ಹಸನ್ ಸಫ್ರಾಜ್ ಇವರನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟರ್ ಹಸನ್ ಸಫ್ರಾಜ್ ಇವರು ಕಳೆದ 20 ವರ್ಷಗಳಿಂದ ವಿವಿಧ ಹಂತಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಪ್ರೊಫೆಸರ್ ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ಯನಪಯ್ಯ ಡೆಂಟಲ್ ಕಾಲೇಜಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಡಿಪಾರ್ಟ್ಮೆಂಟ್ ಆಫ್ ಇಂಪ್ಲಾಂಟಾಲಜಿ ಅದರದ್ದು ಇನ್ಚಾರ್ಜ್ ಕೂಡ ಆಗಿದ್ದಾರೆ. ಈಗಾಗಲೇ ಅನೇಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವುದಲ್ಲದೆ ಅನೇಕ ಪ್ರಬಂಧಗಳನ್ನು, ಅದು ವೈಜ್ಞಾನಿಕ ಪ್ರಬಂಧಗಳನ್ನು ದೇಶೀಯ ಹಾಗೂ ಅಂತರ್ದೇಶೀಯ ಪತ್ರಿಕೆಗಳಲ್ಲಿ, ಅಂದರೆ ಸೈಂಟಿಫಿಕ್ ಜರ್ನಲ್ ಅಂತ ನಾವು ಹೇಳ್ತೀವಿ, ಇದರಲ್ಲಿ ಪ್ರಕಟಿಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಹಸನ್ ಸಫ್ರಾಜ್ ಇವರದು. ಅನೇಕ ಇಂತಹ ಈ ಒಂದು ಹಲ್ಲುಗಳ ಒಂದು ಸುಂದರವಾದ ಹಲ್ಲುಗಳನ್ನು ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮಗಳಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಒಬ್ಬ ಅನುಭವಿ ವೈದ್ಯರು ನಮ್ಮೊಂದಿಗಿದ್ದಾರೆ. ಆದ್ದರಿಂದ ವೀಕ್ಷಕರೇ, ಇದರ ಬಗ್ಗೆ ಈ ನಮ್ಮ ಹಲ್ಲುಗಳನ್ನು ನಾವು ಅಂದವಾಗಿಡಬೇಕಾದ್ರೆ ಏನು ಮಾಡಬೇಕು, ಇದರ ಬಗ್ಗೆ ತಮಗೇನು ಸಂಶಯ ಇದ್ದರೂ ಕೂಡ ಡಾಕ್ಟರ್ ಹಸನ್ ಸಫ್ರಾಜ್ ಹತ್ರ ಕೇಳ್ಕೊಳ್ಳೋಣ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೆ, ಮತ್ತೊಮ್ಮೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಾವು ಸುಂದರವಾದ ನಗು ಅಂತ ಹೇಳಿದ ಕೂಡಲೇ ಈ ಹಲ್ಲನ್ನು ಬಿಟ್ಟು ಮುಖದ ಚೌರ್ಯಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ. ಈ ಹಲ್ಲುಗಳು ಕೂಡ ಮುಖದ ಸೌಂದರ್ಯಕ್ಕೆ ಅಗತ್ಯ ಅಂತ ನೀವು ಹೇಳ್ತೀರಿ, ಹೇಗೆ? ಹಲ್ಲುಗಳು ಸುಂದರ ಇದ್ದರೆ, ಆಕರ್ಷಕವಾಗಿದ್ದಾಗ ಅದು ಒಂದು ವ್ಯಕ್ತಿಗೆ ಆತ್ಮವಿಶ್ವಾಸ ಖಂಡಿತ ಒಂದು ಕೊಡ್ತದೆ. ಹೌದು, ಅದು ಆ ವ್ಯಕ್ತಿತ್ವದ ಮೇಲೆ ಆಕರ್ಷಣೆಯನ್ನು ಮಾಡಿಕೊಡ್ತದೆ. ಸುಂದರವಾಗಿರದ ನಗು ಒಂದು ಮಾನಸಿಕ ಮತ್ತು ಇಮೋಷನಲ್ ಇದನ್ನು ಮಾಡಿಕೊಡ್ತಾರೆ. ಓಕೆ, ಅವರೊಂದು ಸೊಸೈಟಿಯಿಂದ ಸ್ವಲ್ಪ ಇದು ಮಾಡಿ ಡಿಫರ್ ಆಗ್ತಾರೆ. ಅಂದರೆ ಮುಖದಲ್ಲಿ ನಗುವಿನ ಒಂದು ಇಲ್ಲದಿದ್ರೆ ಅವರಿಗೆ ಏನೋ ಒಂದು ತೊಂದರೆ ಇದೆ ಅನ್ನೋದನ್ನು ನಮಗೆ ಹೊರಗಿನವರಿಗೆ ಗೊತ್ತಾಗುತ್ತೆ. ಖಂಡಿತ. ನೀವೀಗ ಮೂವೀಸ್ ಆಕ್ಟರ್ಸ್ ಎಲ್ಲ ನೋಡ್ಬೋದು. ಖಂಡಿತ. ಅವ್ರದ್ದು ಬಿಫೋರ್ ಪಿಕ್ಚರ್ಸ್ ಮತ್ತೆ ಆಫ್ಟರ್ ಪಿಕ್ಚರ್ಸ್ ಈಗ ನೀವು ಗೂಗಲ್ ಮಾಡಿದ್ರೆ ತುಂಬಾ ಸಿಗ್ತದೆ. ಸ್ಪೆಷಲಿ ಈಗ ನಾನು ಎಕ್ಸಾಂಪಲ್ ಕೊಡಬೇಕಿದ್ರೆ, ನೀವು ಪ್ರಿಯಾಂಕಾ ಚೋಪ್ರಾನ್ ಅವರ ಸ್ಮೈಲ್ ಓಲ್ಡ್ ಇದು ಮೂವೀಸ್ ಅಲ್ಲಿ ನೋಡಿದ್ರೆ ಸ್ಟ್ರೈಟ್ ಆಗಿರ್ಲಿಲ್ಲ, ಈಗ ತುಂಬಾ ಸ್ಟ್ರೈಟ್ ಇದೆ. ಇದು ಬಿಕಾಸ್ ಆಫ್ ದ ಸಿಂಗ್ ಅಂಡ್ ಅದು ಇಟ್ ಇಸ್ ಡ್ರಾಮ್ಯಾಟಿಕ್ಲಿ ಚೇಂಜ್ಡ್ ಹೌ ಶಿ ಅಪಿಯರ್ಸ್ ಇನ್ ದ ಮೂವಿ. ಅಂದ್ರೆ ಒಂದು ರೀತಿ ಇಂಪ್ಲಾಂಟ್ ಮಾಡಿದ್ದಾರೆ ಅಂತ ಅವರು. ಇಂಪ್ಲಾಂಟ್ ಅಲ್ಲ, ಇಂಪ್ಲಾಂಟ್ ಇಸ್ ಅ ಡಿಫರೆಂಟ್. ಇದು ಕಾಸ್ಮೆಟಿಕ್ ಅಂದ್ರೆ ಹಲ್ಲುಗಳಲ್ಲಿ ಕ್ರೌನ್ ಅಥವಾ ಕಾಂಪೋಸಿಟ್ ಅಂತ ಒಂದು ಮೆಟೀರಿಯಲ್ ಇದೆ, ಅದನ್ನು ಯೂಸ್ ಮಾಡಿ ವಿನಿಯರಿಂಗ್ ಮಾಡಿ ಇದು ಮಾಡ್ತಾರೆ. ಯೂಶುವಲಿ ಇದು ಕಾಸ್ಮೆಟಿಕ್ ಚೇಂಜಸ್ ಅಂದ್ರೆ ಏಸ್ಥೆಟಿಕ್ ಆಗಿ ಇದು ಮಾಡೋದು. ಆದ್ರೆ ಸ್ಮೈಲ್ ಅನ್ನು ನಾವು ಮುಚ್ಚಿಕೊಂಡು ಇದು ಮಾಡುವವರು, ಅದು ಆಕ್ಚುಲಿ ಬಿಕಾಸ್ ಆಫ್ ಏನಾದರೂ ಕಾಯಿಲೆ ಇದ್ರೆ, ಅಂದ್ರೆ ದಂತ ಕೊಲಕ್ಕು ಇಲ್ಲದ್ರೆ
ರೊಟೇಟೆಡ್ ಟೀತ್ ಇಲ್ಲದ್ರೆ ಹಲ್ಲುಗಳಲ್ಲಿ ಗ್ಯಾಪ್ಗಳು ಇಂಥ ವಿಷಯಗಳಿಂದಾಗಿ ಸ್ಮೈಲ್ ಅನ್ನು ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೌದು ಹೌದು, ಒಂದು ಮಾನಸಿಕವಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿ ಎಲ್ಲಿ ನನ್ನ ಹಲ್ಲುಗಳು ಆ ವಕ್ರ ಹಲ್ಲುಗಳು ಕಾಣುತ್ತಾ ಅಥವಾ ಹಳದಿ ಹಣ್ಣುಗಳು ಕಾಣುತ್ತಾ ಸ್ಮೈಲ್ ಅನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಓಕೆ, ಅದರಿಂದ ಈ ನಗು ಅನ್ನೋದಕ್ಕೆ ಹಲ್ಲುಗಳು ಕೂಡ ಅಷ್ಟೇ ಪೂರಕ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಇದರಲ್ಲಿ ಈಗ ನಗುವಲ್ಲಿ ನೀವು ಅದನ್ನಂದರೆ ಏನೆಲ್ಲ ಸಮಸ್ಯೆಗಳು ಬರ್ಬೋದು, ಈ ನಗು ಇಲ್ಲದೆ ಇರೋದಕ್ಕೆ ಏನೆಲ್ಲ ಸಮಸ್ಯೆಗಳು ಇರ್ಬೋದು? ಮೋಸ್ಟ್ ಕಾಮನ್ ಏನಂದ್ರೆ ಹೊಲಕು ಹಲ್ಲು, ಡಿಕೆ ಅಂತ ಹೇಳ್ತೇವೆ. ಅದು ಸಣ್ಣ ಒಂದು ಹಲ್ಲಿಗೆ ಇರ್ಬೋದು, ಇಡೀ ಎಲ್ಲ ಹಲ್ಲು ಮುಂದೆ ಇದ್ದ ಹಲ್ಲುಗಳಿಗೆ ಬರ್ಬೋದಾ? ಸೆಕೆಂಡ್ ಮೋಸ್ಟ್ ಕಾಮನ್ ರೀಸನ್ ಹಲ್ಲುಗಳ ನಡುವೆಯಲ್ಲಿ ಇರುವ ಗ್ಯಾಪ್. ಓಕೆ, ಆ ಗ್ಯಾಪ್ ಇದ್ದ ಕಾರಣ ಜನರು ಸ್ವಲ್ಪ ಇದು ಮಾಡ್ತಾರೆ. ಮತ್ತೆ ಸ್ಟೇನ್ಡ್ ಹಲ್ಲು ಅಂದ್ರೆ ಹಳದಿ ಬಣ್ಣ ಆಗಿರೋದು, ಸ್ವಲ್ಪ ಹಲ್ಲು ಸ್ವಲ್ಪ ಯೆಲ್ಲೋಯಿಶ್ ಅಂತ ಒಂದು ಫಿಯರ್ ಇದ್ದ ಕಾರಣ ನಗುವುದು ಸ್ವಲ್ಪ ಕಡಿಮೆ. ಈಗ ಇಲ್ಲಿ ನೀವು ತೋರಿಸುವಂತಹ ಚಿತ್ರದಲ್ಲಿ ಹಲ್ಲುಗಳು ಒಂದು ರೀತಿಯ ವಕ್ರವಾಗಿದೆ, ವಕ್ರ ಅಲ್ಲದೆ ಗ್ಯಾಪ್ಗಳಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಡಾಕ್ಟ್ರೆ? ಈಗ ಹೀಗೆ ಬರ್ಬೇಕಾದ್ರೆ ಈಗ ಈ ಸ್ಪೆಷಲ್ ಕೇಸಲ್ಲಿ ಈಗ ಇದು ನಮ್ಮ ಲ್ಯಾಟ್ರಲ್ ಅಂದ್ರೆ ಇದು ಮುಂದೆ 4 ಹಲ್ಲಿಗೆ ಇನ್ಸೈಸರ್ಸ್ ಅಂತ ಹೇಳ್ತೀವಿ. ಆ ಸಣ್ಣ 2 ಹಲ್ಲಿಗೆ ಸಣ್ಣದು ಅದು ಲ್ಯಾಟ್ರಲ್ ಇನ್ಸೈಸರ್ ಅಂತ ಕರೀತಾರೆ. ಅದು ಪೆಕ್ ಶೇಪ್ ಲ್ಯಾಟ್ರಲ್ ಆಗಿದೆ ಇದು. ಸೊ ಅದರಿಂದಾಗಿ ಅದೊಂದು ಕಂಜನೈಟಲ್ ಇದು. ಹುಟ್ಟುವಾಗಲೇ ಅವರಿಗೆ ಅದೊಂದು 2 ಹಲ್ಲು ಸಣ್ಣದಾಗಿದೆ. ಸೊ ಅದು 2 ಗ್ಯಾಪ್, ಬಾಕಿ ಎಲ್ಲ ಹಲ್ಲು ಕರೆಕ್ಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸಮ್ ರಿಟೈನ್ಡ್ ಹಲ್ಲುಗಳು ಇದೆ, ಸ್ವಲ್ಪ ಕಂಜನೈಟಲ್ ಇದೆ. ಇದನ್ನು ನಾವು ಟ್ರೀಟ್ ಮಾಡೋದಾದ್ರೆ ಬಹಳ ಸುಲಭ. ಅಂದ್ರೆ ಏನು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಏನು ಬೇಡ, ಅಗತ್ಯವೇ ಇಲ್ಲ. ಸಣ್ಣ ಕಾಂಪೋಸಿಟ್ ಅಂದ್ರೆ ಕಾಂಪೋಸಿಟ್ ರೆಸ್ಟೋರೇಷನ್ ಅಂತ ಹೇಳ್ತೇವೆ. ಕಾಂಪೋಸಿಟ್ ಅಂದ್ರೆ ಒಂದು ಮೆಟೀರಿಯಲ್, ಬಿಳಿ ಹಲ್ಲಿನ ಬಣ್ಣದ ಮೆಟೀರಿಯಲ್, ಅದನ್ನು ಯೂಸ್ ಮಾಡಿ ಸಿಂಗಲ್ ಸಿಟ್ಟಿಂಗ್ ಅಲ್ಲಿ ಇದನ್ನು ನಾವು ಸರಿ ಮಾಡ್ಲಿಕ್ಕೆ. ಈಗ ಹೌದು, ನಡುವಲ್ಲಿ ಗ್ಯಾಪ್ ಇರುವುದನ್ನು ಹೇಳಿದ್ರೆ, ಈಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಹಳದಿ ಹಲ್ಲುಗಳು ಬರ್ತದೆ, ನಾವೇನು ಕೆಲವು ಸಲ ಹಾಫ್ ವೈಟ್ ಅಂತೆಲ್ಲ ಹೇಳ್ತೇವೆ. ಇದು ಏನು ಕಾರಣ, ಅದನ್ನು ಹೇಗೆ ಸರಿಪಡಿಸ್ಬೋದು? ಹಲ್ಲುಗಳು ಯೆಲ್ಲೋಯಿಶ್ ಹಲ್ಲು ಅಂತ ಹೌದು. ಆಕ್ಚುಲಿ ಇಂಡಿಯನ್ ನಮ್ಮ ಏಷ್ಯನ್ ಇದಕ್ಕೆ ವಿ ಹ್ಯಾವ್ ಎ ಪ್ರಿಟಿ ಡೀಸೆಂಟ್ ಕಲರ್. ಅಂದ್ರೆ ನಮ್ದು ಯೆಲ್ಲೋಯಿಶ್ ಕಲರ್ ಬಹಳ ಕಡಿಮೆ, ತುಂಬಾ ಎಲ್ಲೋ. ಅನ್ಲೆಸ್ ಏನಾದರೂ ಸ್ಟೇನ್ಸ್ ಇದ್ರೆ, ತುಂಬಾ ಫ್ಲೂರೈಡ್ ನೀರಲ್ಲಿದ್ರೆ ಅದು ಸಹ ಒಂದು ಸ್ಟೇನ್ ಆಗೋ ಸಾಧ್ಯತೆ ಇದೆ. ಪ್ಲಸ್ ಈ ಹ್ಯಾಬಿಟ್ಸ್ ಅಂದ್ರೆ ಈ ಸ್ಮೋಕಿಂಗ್ ಇಲ್ಲದ್ರೆ ಟೀ ಕಾಫಿ ತೊಂದರೆ ಸ್ಟೇನ್ ಮಾಡುತ್ತೆ. ಸೊ ಇಫ್ ಇಟ್ ಈಸ್ ಇದು ನಮ್ಮ ಸ್ಟೇನ್ ಆದ್ರೆ ಎಕ್ಸ್ಟರ್ನಲ್ ಸ್ಟೇನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಕಾಫಿ ಟೀ ಇಲ್ಲದ್ರೆ ಸ್ಮೋಕಿಂಗ್ ಅದು ಕ್ಲೀನ್ ಮಾಡಬೇಕಿದ್ರೆ ನಾವು ಸ್ಕೇಲಿಂಗ್ ಪಾಲಿಶಿಂಗ್ ಮಾಡಿ ಇದು ಮಾಡ್ತೇವೆ. ಆದ್ರೆ ಯೆಲ್ಲೋ ಕಲರ್ ಟ್ರೀಟ್ ತುಂಬಾ ಯೆಲ್ಲೋ ಇದೆ ಅಂದ್ರೆ ಒಂದು ಪ್ರೊಸೀಜರ್ ಇದೆ, ಕಾಲ್ಡ್ ಅಸ್ ಬ್ಲೀಚಿಂಗ್. ಎರಡು ತೋರಿಸ್ತೀರಿ, ಮೇಲಿನ ಹಲ್ಲುಗಳು ಅದು ಹಳದಿ ಇದೆ, ಕೆಳಗೆ ನಾವು ಬ್ಲೀಚಿಂಗ್ ಮಾಡಿದ್ದೇವೆ. ಅದು ಬ್ಲೀಚಿಂಗ್ 2 ಟೈಪ್ ಅಲ್ಲಿ ಮಾಡ್ಬೋದು. ಒಂದು ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಮಾಡ್ತೇವೆ, ಇಲ್ಲದ್ರೆ ಹೋಮ್ ಬ್ಲೀಚ್ ಅಂತ ಇದೆ. ಕ್ಲಿನಿಕ್ ಅಲ್ಲಿ ಮಾಡುವಂತ ಸ್ವಲ್ಪ ಹೈ ಕಾನ್ಸಂಟ್ರೇಷನ್, ತುಂಬಾ ಯೆಲ್ಲೋಯಿಶ್ ಇದ್ರೆ ಹಳದಿ ಇದ್ರೆ ಆಫೀಸ್ ಬ್ಲೀಚ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಇದೆ. ಮೈಲ್ಡ್ ಬ್ಲೀಚಿಂಗ್ ಮಾಡೋದಾದ್ರೆ ಹೋಮ್ ಬ್ಲೀಚ್, ನೈಟ್ ನಾವೊಂದು ಟ್ರೇ ಮಾಡಿ ಕೊಡ್ತೇವೆ, ಸ್ಪೆಷಲ್ ಟ್ರೇ ಆಗಿ. ಅದಕ್ಕೆ ಆ ಜೆಲ್ ಹಾಕಿ ನೈಟ್ ಮಲಗುವಾಗ ಮಿನಿಮಮ್ 2 hours ಹಾಕಬೇಕಾಗ್ತದೆ. ಬಟ್ 7 days ಮಾಡಿದ್ರೆ ದೇರ್ ಇಸ್ ಡ್ರಾಸ್ಟಿಕ್ ಚೇಂಜ್ ಇನ್ ಕಲರ್. ಮೊದಲಿನ ಒಂದು ಬಣ್ಣಕ್ಕೆ ಅದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈಗ ಹಳದಿ ಹಲ್ಲಾಯಿತು, ಮತ್ತು ಅಲ್ಲಲ್ಲಿ ಗ್ಯಾಪ್ ಇಡೋದು ಅಂತ ಹೇಳಿದ್ವಿ. ಕೆಲವು ಸಲ ಈ ವಕ್ರದಾಗಿ ಇರುತ್ತೆ, ಸ್ವಲ್ಪ ಎದುರು ಬಂದ ಅಥವಾ ಒಂದು ವಕ್ರ ರೀತಿಯಲ್ಲಿ. ಇದನ್ನು ಹೇಗೆ ಸರಿಪಡಿಸ್ಲಿಕ್ಕಾಗತ್ತೆ? ಇದು ಸ್ವಲ್ಪ ಕಾಂಪ್ಲೆಕ್ಸ್. ಇದು ಅಗೇನ್ ಜೆನೆಟಿಕ್. ಅಂದರೆ ದೊಡ್ಡ ಹಲ್ಲು, ಸಣ್ಣ ಜಾ ಹಾಗಿದ್ರೆ ಸ್ಪೇಸ್ ಕಡಿಮೆ ಆಗ್ತದೆ, ಸ್ವಲ್ಪ ಆಚೆ ಈಚೆ ಮುಂದೆ ಹಿಂದೆ ಕ್ರೌಡೆಡ್ ಅಂಥದ್ದೆಲ್ಲ ಸಿಚುವೇಶನ್ ಬಂದರೆ. ಡಾಕ್ಟರ್, ಅದಕ್ಕಿಂತ ಮೊದಲು ಈಗ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಜನರಿಗೆ ಹಲ್ಲಿನ ಒಂದು ಸ್ಟ್ರಕ್ಚರ್ ಹೇಗಿರಬೇಕು ಅಂತ ಒಂದು ಹೇಳಿ, ಆಮೇಲೆ ನಾವು ಈ ವಕ್ರದ ಬಗ್ಗೆ ಮಾತಾಡೋಣ. ಹೌದು, ನಾರ್ಮಲಿ ಈ ಮುಂದಿನ ಎದುರಿನ ದಂತ ಪಂಕ್ತಿಯ ಜೋಡಣೆ ಸ್ಟ್ರೈಟ್ ಆಗಿರ್ಬೇಕು. ಸ್ಟ್ರೈಟ್ ಆಗಿರ್ಬೇಕು. ಅದು ನಮ್ಮ ತುಟಿಯನ್ನು ಅಡಿಕ್ವೇಟ್ ಆಗಿ ಸಪೋರ್ಟ್ ಮಾಡಿರ್ತದೆ. ಈ ತುಟಿ ನಾವು ನಮ್ಮ ಹಲ್ಲುಗಳನ್ನು ಫ್ರೇಮ್ ಮಾಡ್ತೇವೆ. ಫ್ರೇಮ್ ಮಾಡಿ ಸ್ವಲ್ಪ ಗಮ್ಸ್ ಅನ್ನು ಡಿಸ್ಪ್ಲೇ ಮಾಡ್ತದೆ. ತುಂಬಾ ಅಲ್ಲ, ತುಂಬಾ ಗಮ್ಸ್
ಡಿಸ್ಪ್ಲೇ ಆದರೆ Okay. ತೋರಿಕೆ ಇದ್ರೆ ಅದು ಗಮ್ಮಿ ಸ್ಮೈಲ್ ಅಂತ ಹೇಳ್ತಾರೆ. ಓಕೆ ಅದು ಬ್ಯೂಟಿಫುಲ್ ಸ್ಮೈಲ್ ಅಲ್ಲ. ಅಲ್ಲ. ಕೆಲವರಿಗೆ ಅದು ಚಂದ ಕಾಣ್ತದೆ, ಕೆಲವರಿಗೆ ಆಗುದಿಲ್ಲ. ಬಟ್ ಐಡಿಯಲಿ ಅದಲ್ಲ. 1 ಮಿಲಿಮೀಟರ್ 2 ಮಿಲಿಮೀಟರ್ ಆಫ್ ನಮ್ಮ ಗಮ್ ವಿಸಿಬಲ್ ಇರಬೇಕು. ಪ್ಲಸ್ ಈ ಲೋವರ್ ಲಿಪ್ ಇದೆಯಲ್ಲ, ಅದು ನಮ್ಮ ಈ ಹಲ್ಲಿದ ಕರ್ವೇಚರ್ ಅಂತ ಹೇಳ್ತೇವೆ, ಮೇಲದ ಅದನ್ನು ಕ್ಲೀನ್ ಆಗಿ ಕರ್ವ್ ಮಾಡ್ತದೆ, ಫ್ರೇಮ್ ಮಾಡ್ತದೆ ಇಡೀ ಸ್ಮೈಲ್ ಅನ್ನು. ಅದೊಂದು ಬ್ಯೂಟಿಫುಲ್ ಸ್ಮೈಲ್ ಅಂತ ಹೇಳ್ತಾರೆ. ಅಂದರೆ ಈಗ ನೀವು ಮೇಲಿನ ಈ ವಸಡು ಸ್ವಲ್ಪ ಕಾಣಬೇಕು ಅಂತ ಹೇಳ್ತೇವೆ. ಹೌದು. ಓಕೆ. ಅದು ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂತ ಆದಷ್ಟು ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತೇವೆ. ಇಲ್ಲ, ನಾರ್ಮಲಿ ಐಡಿಯಲ್ ಸ್ಮೈಲ್ ಅಂದ್ರೆ ಅದು ಬೇಕಾಗುತ್ತೆ. ಓಕೆ, ಈಗ ನಾವು ಅದರ ವಕ್ರದ ಬಗ್ಗೆ ಮಾತಾಡೋಣ. ಈ ಕ್ರೌಡಿಂಗ್ ಇಲ್ಲದ್ರೆ ರೊಟೇಟೆಡ್ ಟೀತ್ ಮ್ಯಾಲ್ ಅಲೈನ್ಮೆಂಟ್ ಅಂತ ಕರೆಯೋದು ನಾವು ಅದನ್ನು. ಅದು ಆಕ್ಚುಲಿ ಕಾಂಪ್ಲೆಕ್ಸ್. ಇಟ್ ಕುಡ್ ಬಿ ಎ ಮೈಲ್ಡ್ ಫಾರ್ಮ್ ಆಫ್ ರೊಟೇಷನ್, ಇಲ್ಲದ್ರೆ ಕಾಂಪ್ಲೆಕ್ಸ್ ಇದ್ರೆ ಮತ್ತೆ ನಾವು ನಮ್ಮದೊಂದು ಇನ್ನೊಂದು ವಿಭಾಗ ಇದೆ ಆರ್ಥೋಡಾಂಟಿಕ್ಸ್. ಆ ವಿಭಾಗ ಸೇರಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದು ನಮ್ಮ ಬ್ರೇಸಸ್ ಹಾಕಿ, ಇದೀಗ ನೋಡುವ ಕೇಸಲ್ಲಿ ಬ್ರೇಸಸ್ ಹಾಕಿದ್ದೇವೆ. ಬ್ರೇಸಸ್ ಹಾಕಿ ಆ ಅಲೈನ್ಮೆಂಟ್ ಅನ್ನು ಸರಿ ಮಾಡಿದ್ದೇವೆ. ಬಟ್ ಈ ಕೇಸಲ್ಲಿ ಬೇರೆ ವಿಷಯ ಇದೆ, ಅದು ಮತ್ತೆ ನಾನು ಈಗ ನೀವು ಆ ಬ್ರೇಸ್ ಹಾಕಿದ್ದನ್ನು ಮತ್ತೆ ಅದನ್ನು ತೆಗಿಲಿಕ್ಕಾಗುತ್ತೆ. ಅದು ಅಂದ್ರೆ ಫಿಕ್ಸ್ಡ್ ಫಾರ್ 1 year 1.5 years to 2 years ಹಾಕ್ತೇವೆ, ಮತ್ತೆ ತೆಗೆದು ಪಾಲಿಶ್ ಮಾಡಿ ಕ್ಲೀನ್ ಆಗ್ತದೆ. ಓಕೆ ಓಕೆ. ಇದು ಈ ನೋಡುವ ಕೇಸಲ್ಲಿ ಈಗ ಇದರದ್ದು ಮೇನ್ ಕಂಪ್ಲೇಂಟ್ ಆಕ್ಚುಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದ ಕೇಸ್. ಅದರಲ್ಲಿ ಗ್ರೇ ಗಮ್ಸ್ ಅಂತ ಕಂಪ್ಲೇಂಟ್ ಆದ್ರು ಸೇಮ್. ಅದು ಇನ್ನೊಂದು ನಮ್ಮ ಎಸ್ಥೆಟಿಕ್ಸ್ ಸಂಬಂಧಪಟ್ಟ ಒಂದು ಇಶ್ಯೂ. ಅದನ್ನು ನಾವು ತಿದ್ದುಪಡಿ ಮಾಡಿದ್ದು. ಅದು ಈ ನಾವು ಕ್ರೌನ್ ಕೊಡುವುದರಲ್ಲಿ ಮೆಟಲ್ ಅಂಶ ಇರ್ತದೆ. ಆ ಮೆಟಲ್ ಅಂಶದಿಂದಾಗಿ ಗಮ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗಿ ಆ ಗಮ್ಸ್ ಸ್ವಲ್ಪ ಗ್ರೇ ಆಗಿ ಕಾಣಿಸ್ತದೆ. ಅದಕ್ಕೆ ಈಗ ರೀಸೆಂಟ್ ಆಗಿ ನಾವು ಜಿರ್ಕೋನಿಯಾ ಇಲ್ಲದ್ರೆ ಮೆಟಲ್ ಫ್ರೀ ಸೆರಾಮಿಕ್ಸ್ ಅಂತ ಮೆಟೀರಿಯಲ್ಸ್ ಇದೆ, ಅದನ್ನು ಯೂಸ್ ಮಾಡಿದರೆ ಗಮ್ ಕಲರ್ ನ್ಯಾಚುರಲ್ ಆಗಿ ಪಿಂಕಿಗೆ ಬಂದ್ಬಿಡ್ತದೆ. ಓಕೆ ಓಕೆ. ನೋಡಿ, ಅದೀಗ ಕೆಳಗಿನ ಇದು ಆ ವಸಡು ಹಳದಿ ಇರುವಂತಹ ಒಂದು ಹಲ್ಲುಗಳು ಕೆಳಗೆ ಅಲ್ಲ, ಇದು ಆಲ್ ಸೆರಾಮಿಕ್ ರೆಸ್ಟೋರೇಷನ್. ಅಂದರೆ ಮೆಟಲ್ ಇಲ್ಲ. ಈಗ ಅಟ್ಲೀಸ್ಟ್ ಒಂದು 15 years ಆಗ್ಬೋದು ಆ ಮೆಟೀರಿಯಲ್ ಬಂದು. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಈಗ ಕಡಿಮೆ ಆಗ್ತಾ ಇದೆ. ಬಟ್ ನಾವು ಈಗ MDS ಮುಗಿಸುವಾಗ ಖಾಲಿ ಮೆಟಲ್ ಸೆರಾಮಿಕ್, ಫುಲ್ ಸೆರಾಮಿಕ್ ಅಂತ ಒಂದು ಮೆಟೀರಿಯಲ್ ಇರಲಿಲ್ಲ. ನಾಟ್ ಟು ಅವರ್. ಖಂಡಿತ ಖಂಡಿತ. ಈಗ ಇಟ್ ಇಸ್ ಫ್ರೀಲಿ ಅವೈಲೇಬಲ್ ಅಂಡ್ ಮಚ್ ಚೀಪರ್ ಅಂಡ್ ಹೈಲಿ ಎಸ್ಥೆಟಿಕ್. ಅಂದರೆ ಈಗ ಕ್ರೌನ್ ಹಾಕಿದ್ರೆ ಸಾಮಾನ್ಯವಾಗಿ ನಮಗೆ ಅದು ದೂರದಿಂದ ಗೊತ್ತಾಗ್ತದೆ ಒಂದು ಕ್ರೌನ್ ಇದೆ ಅಂತ, ನ್ಯಾಚುರಲ್ ಅಲ್ಲ ಅಂತ ಒಂದು ಇದಿದೆ. ಈ ಮೆಟೀರಿಯಲ್ ಅಲ್ಲಿ ಅಬ್ಸಲ್ಯೂಟ್ಲಿ ಗೊತ್ತಾಗೋದಿಲ್ಲ. ಓಕೆ. ಅಂದರೆ ಈಗ ಇತ್ತೀಚಿನ ಸಮಯದಲ್ಲಿ ನೀವು ಅದನ್ನೇ ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ ಮೋಸ್ಟ್ಲಿ. ಈ ನಮ್ಮ ಎದುರಿನ ಹಲ್ಲುಗಳಿಗೆ ಎಲ್ಲ ಆಲ್ ಸೆರಾಮಿಕ್ ಇದೆ. ಓಕೆ. ಈಗ ಅಂದರೆ ಅದು ಈಗ ಫ್ರೀಲಿ ಅವೈಲೇಬಲ್ ಅಂತ ಹೇಳ್ತಾ ಇದ್ದೀರಾ? ಅಂದರೆ ಇಟ್ ವಾಸ್ ಲಿಟಲ್ ಎಕ್ಸ್ಪೆನ್ಸಿವ್. ನೌ ಇಟ್ ಇಸ್ ಮಚ್ ಚೀಪರ್. ಓಕೆ, ಮೊದಲಿಗಿಂತ ತುಂಬ ಇದೆ. ಓಕೆ. ವೀಕ್ಷಕರೇ, ಮುಖದ ಈ ಒಂದು ಸೌಂದರ್ಯದಲ್ಲಿ ಹಲ್ಲುಗಳು ಯಾವ ಪಾತ್ರ ವಹಿಸ್ತಾ ಇದೆ ಅನ್ನೋದನ್ನು ಡಾಕ್ಟರ್ ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಪ್ರತಿ ಸಲ ನಾವು ನಗುವಾಗ ಕೆಲವು ಸಲ ನಮ್ಗೆ ಗೊತ್ತಾಗುತ್ತೆ ನಾವು ನಮ್ಮ ಸಾಮಾನ್ಯ ನಗು ಅಲ್ಲ, ಒಂದು ತೋರಿಕೆಯ ನಗುವನ್ನು ತೋರಿಸ್ತೇವೆ ಅಂತ. ಯಾಕೆ ತೋರಿಸ್ತೇವೆ ಅಂತ ಹೇಳಿದರೆ ಹಲ್ಲುಗಳ ತೊಂದರೆಗಳು. ಈ ಹಲ್ಲುಗಳ ತೊಂದರೆಯನ್ನು ಸರಿಪಡಿಸಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಈಗ ತಾನೇ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ. ಇದು ನೇರ ಸಂವಾದ ಕಾರ್ಯಕ್ರಮ ಆದ್ದರಿಂದ ತಾವುಗಳು ಆದಷ್ಟು ಪ್ರಶ್ನೆಯನ್ನು ಕೇಳಿದರೆ ನಿಮ್ಮ ಸಂಶಯವನ್ನು ನಿವಾರಿಸ್ಬೋದು. ಹೆಚ್ಚಿನ ವಿಷಯಗಳು ನಮ್ಮ ಗಮನಕ್ಕೂ ಕೂಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ನೇರವಾಗಿ ವೈದ್ಯರಲ್ಲಿ ಪ್ರಶ್ನೆ ಕೇಳಿ ಅಂತ ಹೇಳ್ಕೊಳ್ಳುತ್ತಾ ಇನ್ನೂ ಕೆಲವಾರು ವಿವರಗಳನ್ನು ನಾನು ಕೇಳಲಿಕ್ಕಿದೆ, ಆದರೆ ಅದೊಂದು ಈ ಪುಟ್ಟ ವಿರಾಮದ ನಂತರ. ಬನ್ನಿ ವೀಕ್ಷಕರೇ, ಹಲೋ IDA ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಇಂದು ನಾವು ತೆಗೆದುಕೊಂಡಂಥ ವಿಷಯ ಏನು ಅಂತ ಹೇಳಿದರೆ ಒಂದು ಆಕರ್ಷಕ ವ್ಯಕ್ತಿತ್ವ ಹಾಗೂ ಸುಂದರವಾದ ನಗು.
ಈ ಸುಂದರವಾದ ನಗುವಿಗೆ ಹಲ್ಲುಗಳು ಎಷ್ಟು ಪ್ರಾಮುಖ್ಯ ಅನ್ನೋದರ ಬಗ್ಗೆ ನಾವು ಡಾಕ್ಟರ್ ಹಸನ್ ಸಫ್ರಾಜ್ ಹತ್ರ ಮಾತಾಡ್ತಾ ಇದ್ದೇವೆ. ಈಗ ತಾನೇ ಕೆಲವಾರು ವಿಷಯಗಳನ್ನು ನಮಗೆ ತಿಳಿಸಿದರು ಕೂಡ. ಯಾಕಂತ ಹೇಳಿದರೆ ಹಲ್ಲುಗಳ ಒಂದು ಸೌಂದರ್ಯಕ್ಕೆ ಏನೆಲ್ಲ ತೊಂದರೆಗಳು ಕಾರಣ ಅಂತ. ಅದು ಕೆಲವು ಹುಟ್ಟಿನಿಂದ ಬಂದಂಥ, ಅಂದರೆ ಈ ವಕ್ರ ಹಲ್ಲುಗಳಾಗಿರ್ಬೋದು, ಅಥವಾ ಆಮೇಲೆ ಕೆಲವು ಏನು ನಾವು ಎಲ್ಲೋಯಿಶ್ ಅಂತ ಹೇಳ್ತೇವೆ, ಹಳದಿ ಬಣ್ಣದ ಇದು, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಹಲ್ಲಿಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅದನ್ನೇ ಮುಂದುವರಿಸ್ಕೊಂಡು ನಾನು ಹೋಗೋದಾದರೆ ಡಾಕ್ಟ್ರೇ, ನಾನು ಮತ್ತೆ ಹೆಚ್ಚು ಮುಖ್ಯವಾದ ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈ ಹಲ್ಲುಗಳು ಕೆಲವು ಸಲ ಒಂದು ರೀತಿಯ ಕೊಳಕು, ಅಂದರೆ ಡಿಕ್ಕಿ ಆಗ್ತಾ ಇರ್ತದೆ. ಒಂದು ಹುಳ, ನಾವೇನೋ ಹುಳ ತಿಂದದ್ದು ಅಥವಾ ಅದು ಮತ್ತೆ ಇನ್ನು ನೋವಾದ ನಂತರವೇ ನಮಗೆ ಇದಾಗೋದು, ಎಚ್ಚರ ಆಗೋದು, ಅಲ್ಲಿ ತನಕ ನಾವು ಕೂಡ ಅಷ್ಟನ್ನು ಬಿಟ್ಟು ಬಿಡ್ತೇವೆ. ಇದನ್ನು ಪ್ರಾಥಮಿಕ ಹಂತದಲ್ಲಿ ಸರಿಪಡಿಸ್ಬೋದಾ? ಒಂದು ವೇಳೆ ಬಂದರೆ ಏನು ಮಾಡ್ತೀರಾ ನೀವು ಅದಕ್ಕೆ? ನಾವು ಈ ಹುಲಕಲ್ಲನ್ನು ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ನೀವೀಗ ನೋಡುವಂಥ ಪಿಕ್ಚರಲ್ಲಿ ನೋಡಿ, ಇದು ಎಕ್ಸ್ಟೆನ್ಸಿವ್ ಡಿಕೆ ಅಂತ ಓಕೆ, ಎಲ್ಲ ಹಲ್ಲುಗಳಲ್ಲಿ ಇದು ಬಿಕಾಸ್ ಆಫ್ ಪುವರ್ ಮೇಂಟೆನೆನ್ಸ್. ಓಕೆ, ಇದು ಬ್ರಷಿಂಗ್ ಸರಿ ಮಾಡಿಲ್ಲ, ಈಟಿಂಗ್ ಹ್ಯಾಬಿಟ್ಸ್, ಡಯಟ್ರಿ ಅಂಥದ್ದೆಲ್ಲ ಕಾಂಟ್ರಿಬ್ಯೂಷನ್. ನಾವು ಮಾತಾಡುವಂಥದ್ದು ಸಣ್ಣ ಇನಿಷಿಯಲ್ ಸ್ಟೇಜಲ್ಲಿ ಸಾಧಾರಣವಾಗಿ ಅದು ಈ ಎರಡು ಹಲ್ಲು ಮಧ್ಯದಲ್ಲಿ ಉಂಟಾಗುವ ಹುಳುಕು. ಓಕೆ, ಅದನ್ನು ಒಂದು ಗ್ರೇ ಸ್ಟೈನ್ ಹಾಗೆ ಸ್ಟಾರ್ಟ್ ಆಗೋದು, ಸಮ್ಟೈಮ್ಸ್ ವೈಟ್ ಸ್ಪಾಟ್ಸ್. ಓಕೆ, ಅದನ್ನು ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿದರೆ ಸಣ್ಣ ಫೀಲಿಂಗ್, ಇದು ಸಹ ಸ್ವಲ್ಪ ಎಕ್ಸ್ಟೆನ್ಸಿವ್, ಬಟ್ ದಿಸ್ ಇಸ್ ಹೌ ಇಟ್ ಸ್ಟಾರ್ಟ್ಸ್. ಇದಂದ್ರೆ ಅದರಲ್ಲಿ ಆಲ್ರೆಡಿ ತೂತಾಗಿದೆ ಆಲ್ರೆಡಿ. ಇದರಲ್ಲಿ ಒಂದು ಹಲ್ಲು ನೋಡಿ ಸ್ವಲ್ಪ ಎಲ್ಲೋ ಇದೆ, ದಟ್ ಅದು ಎಕ್ಸ್ಟೆನ್ಸಿವ್ ಆಗಿ ಅದಕ್ಕೆ ನರಕ್ಕೆ ತಾಗಿ ಆಲ್ರೆಡಿ ಗಾನ್. ಅದನ್ನೀಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕು, ಅದರ ಮೇಲೆ ಕ್ರೌನ್ ಮಾಡಬೇಕು. ಬಟ್ ಬೇರೆ ಹಲ್ಲು ನೋಡಿದರೆ ಅದು ಇನಿಷಿಯಲ್ ಸ್ಟೇಜಲ್ಲಿ ಇದೆ. ಸೊ ಅದನ್ನು ಈಸಿಯಾಗಿ ನಾವು ಕಾಂಪೋಸಿಟ್ ಅಂತ ಒಂದು ಮೆಟೀರಿಯಲ್ ಇದೆ, ನಾವೇನು ಮಾಡ್ತೇವೆ, ಈ ಡಿಕೆ ಆದ ಅಂಶವನ್ನು ಟ್ರಿಮ್ ಮಾಡಿ ಅದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಈ ಕಾಂಪೋಸಿಟ್ ಅನ್ನು ಯೂಸ್ ಮಾಡಿ ಕರೆಕ್ಟಾಗಿ ರೆಸ್ಟೋರ್ ಮಾಡ್ಬೋದು. ಆ್ಯಂಡ್ ಈ ಮೆಟೀರಿಯಲ್ ಆರ್ ವೆರಿ ಡ್ಯೂರಬಲ್, ಅಂದರೆ ಲೈಫ್ ಲಾಂಗ್. ಅದು ಅದರಲ್ಲಿ ಏನು ಇದಿಲ್ಲ, ಇಟ್ ಈಸ್ ಅಡ್ವಾನ್ಸ್ಡ್ ವೆರಿ ವೆಲ್. ಅಂದರೆ ಇನಿಷಿಯಲಿ ಜನರು ಡೆಂಟಿಸ್ಟ್ ಆಲ್ಸೋ ಇಸ್ ಟು ಹೆಸಿಟೇಟ್ ಯೂಸಿಂಗ್ ಕಾಂಪೋಸಿಟ್, ಅಂದರೆ ಟೆಕ್ನಿಕ್ ಸೆನ್ಸಿಟಿವ್ ಅಂತ. ಬಟ್ ನಾವು ಇಟ್ ಇಸ್ ಬಿಕಮ್ ಈಸಿ ಆ್ಯಂಡ್ ವೆರಿ ಅಫೋರ್ಡಬಲ್, ವೆರಿ ಗುಡ್ ಮೆಟೀರಿಯಲ್. ವೆರಿ ಗುಡ್. ಓಕೆ. ಅದರಿಂದ ಈಗ ಡಾಕ್ಟರ್ ಅದರಲ್ಲಿ ಆ ಕಪ್ಪು ಒಂದು ಬಂದಿರ್ತಲ್ಲ, ಅಂದರೆ ಅದು ಒಂದು ಹಂತ ದಾಟಿ ಬಂದಿದೆ ಅಂತ ಅಥವಾ ಪ್ರಾಥಮಿಕ ಹಂತದಲ್ಲಿ ಇದೆ ಅಂತ? ಆ ಕಪ್ಪು ಈಗ ನಾವು ನೋಡುವಂಥದ್ದು ಸ್ವಲ್ಪ ಎಕ್ಸ್ಟೆನ್ಸಿವ್, ಬಟ್ ಇನಿಷಿಯಲಿ ಸಣ್ಣ ಡಾಟ್ ಹಾಗೆ ಕಾಣಿಸ್ತದೆ. ನೀವೀಗ ಈ ನಿಮ್ಮ ರೈಟ್ ಸೈಡಲ್ಲಿ, ನಮ್ಮ ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ಅದು ಸಣ್ಣದಿದೆ, ಬಟ್ ಈ ಸೈಡಲ್ಲಿ ಇನ್ನೊಂದು ಭಾಗದಲ್ಲಿ ನೋಡಿದ್ರೆ ಎಕ್ಸ್ಟೆನ್ಸಿವ್ ಆಗಿದೆ. ಆ ಎಲ್ಲೋ ಆದ ಹಲ್ಲಲ್ಲಿ ತುಂಬಾ ಎಕ್ಸ್ಟೆನ್ಸಿವ್ ಇದೆ, ಅದೀಗ ನಮಗೆ ಕಾಣಿಸ್ತಾ ಇಲ್ಲ. ಹಿಂದೆ ಬದಿಯಿಂದ ಕಂಪ್ಲೀಟ್ ಸ್ಪ್ರೆಡ್ ಆಗಿ ಅದರ ನರಕ್ಕೆ ತಾಗಿದೆ. ಅದನ್ನು ನಾವು ರೂಟ್ ಕೆನಾಲ್ ಮಾಡಿ ಮತ್ತೆ ರೆಸ್ಟೋರ್ ಮಾಡಬೇಕು. ಓಕೆ. ಈಗ ಯಾವ ಹಂತದವರೆಗೆ ನಿಮಗೆ ಅದನ್ನು ರೂಟ್ ಕ್ಯಾನಲ್ ಮಾಡ್ಬೋದು? ಯಾಕಂದರೆ ಒಂದು ಹುಳ ಹಿಡಿದಂಥ ಹಲ್ಲುಗಳನ್ನು ಕೀಳಲೇಬೇಕಾ ಅಥವಾ ರೂಟ್ ಕ್ಯಾನಲ್ ಮಾಡಿ ಅದನ್ನು ಸುಧಾರಿಸ್ಕೊಳ್ಬೋದಾ? ಮೋಸ್ಟ್ಲಿ ರೂಟ್ ಕೆನಾಲ್ ಮಾಡಿ ಇದು ಮಾಡ್ಬೋದು. ಕೀಳುವಂಥ ಪರಿಸ್ಥಿತಿ ಬರೋದು ಈ ಕ್ರೌನ್ ಅಂಶ ಇದೆಯಲ್ಲ, ಇಂಥ ಸಿಚುವೇಶನಲ್ಲಿ ಇದನ್ನು ನಾವೀಗ ಕೆಲವರು ಏನು ಮಾಡ್ತಾರೆ, ನಾಟ್ ರೆಸ್ಟೋರಬಲ್ ಅಂತ ತೆಗೆದುಬಿಡ್ತಾರೆ. ಬಟ್ ಯು ಕ್ಯಾನ್ ಸ್ಟಿಲ್ ಇದನ್ನು ರೂಟ್ ಕೆನಾಲ್ ಮಾಡಿ, ನಾವು ಈ ಪರ್ಟಿಕ್ಯುಲರ್ ಕೇಸ್ಗೆ ನಾವು ಅದನ್ನೇ ಮಾಡಿದ್ದೇವೆ. ರೂಟ್ ಕೆನಾಲ್ ಮಾಡಿ ಅದನ್ನು ಬಿಲ್ಡಪ್ ಮಾಡಿ ಕಾಂಪೋಸಿಟ್ ಇಂದಾಗಿ ಕ್ರೌನ್ ಹಾಕಿ ನಾವು ರೆಸ್ಟೋರ್ ಮಾಡಿದ್ದೇವೆ. ಇದೀಗ ಕೆಳಗೆ ಇರುವುದು ಅದೇ ಪೇಷಂಟ್ ಇದು. ಓಕೆ, ಬಹಳ ಚೆನ್ನಾಗಿದೆ. ಓಕೆ. ಇಂಥ ಸಿಚುವೇಶನಲ್ಲಿ ಇಫ್ ನಾವು ಇದು ಕ್ಲೀನ್ ಮಾಡ್ತಾ ಹೋಗುವಾಗ ಹಲ್ಲು ಅಂಶ ಏನು ಇಲ್ಲ, ಅದೇ ಖಾಲಿ ಆಗಿತ್ತು, ಮತ್ತೆ ಅದನ್ನು ಇಳಿಸಿ ಇಂಪ್ಲಾಂಟೋ ಏನೋ ಬೇರೆ ಆಪ್ಷನ್ ಮಾಡಬೇಕು. ಪ್ರಾಥಮಿಕ ಹಂತದಲ್ಲಿ ನೀವು ಕ್ರೌನ್ ಇಟ್ಟು ಅದನ್ನು ಕ್ರೌನ್ ಇಸ್ ಇಂಥ ಕೇಸಲ್ಲಿ ಕ್ರೌನ್, ಬಟ್ ನಾವು ಮುಂಚೆ ನೋಡಿದ ಕೇಸಲ್ಲಿ ನಾರ್ಮಲ್ ಕಾಂಪೋಸಿಟ್, ಜಸ್ಟ್ ಸ್ಮಾಲ್ ಫಿಲ್ಲಿಂಗ್ ಮಾತ್ರ ಸಾಕು, ಒನ್ ಸಿಟ್ಟಿಂಗ್ ಫಿಲ್ಲಿಂಗ್ ಅಷ್ಟೇ. ಓಕೆ. ಅದೇನು ನೋವು ಉಂಟಾಗುವಂತ ಏನು ತೊಂದರೆ ಇಲ್ಲ. ಓಕೆ. ನಾಟ್ ಇವನ್ ಲೋಕಲ್ ಅಂಡ್ ಎನೆಸ್ಥೀಶಿಯಾ ಸಹ ಬೇಡ ಅದಕ್ಕೆ, ನಾರ್ಮಲ್ ಇದರಲ್ಲಿ. ಈಗ ಸಾಮಾನ್ಯ ಜನರಿಗೆ ಒಂದು ಹೆದರಿಕೆ ಇರುತ್ತೆ, ಯಾಕಂತೇಳಿ ಅಲ್ಲಿವರೆಗೆ ನಾವು ಹೋಗೋದು ಕೂಡ ಇಲ್ಲ ಅಲ್ಲಿನ ವೈದ್ಯರಲ್ಲಿಗೆ. ಒಮ್ಮೆ ನೋವು ಪ್ರಾರಂಭ ಆದ ನಂತರ ಕೂಡಲೇ ನಾವು ಅದನ್ನು ತೆಗಿಬೇಕು ಅಂತ ಹೋಗ್ತೇವೆ. ಈ ನೋವು ಇರುವ ಸಂದರ್ಭದಲ್ಲಿ ಅದನ್ನು ಗುಣಪಡಿಸ್ಲಿಕ್ಕಾಗತ್ತಾ? ಅಂದರೆ ತೆಗಿಬೇಕಾ ಅಥವಾ ನೀವು ರೂಟ್ ಕ್ಯಾನಲ್ ಏನಾದರೂ ಮಾಡೋದಿದ್ರೆ ಆ ಸಮಯದಲ್ಲಿ ಮಾಡಲಿಕ್ಕಾಗತ್ತಾ? ಅಲ್ಲ, ನಾವು ಎಲ್ಲ ಪೇಷಂಟ್ ಸಾಧಾರಣ ಜನರು ಮಾಡೋ ಮಿಸ್ಟೇಕ್ ಏನಂದರೆ ನೋವು ಬರೋವರೆಗೆ ಖಂಡಿತ ಪೋಸ್ಟ್ಪೋನ್ ಮಾಡೋದು. ಅದು ಸಾಮಾನ್ಯವಾಗಿ ಇದ್ದದ್ದು. ಹೌದು, ಅದೊಂದು ಪ್ರಾಬ್ಲಮ್. ಬಟ್
ನಮ್ಮ ಇದರಲ್ಲಿ ನಾವು ರುಟೀನ್ ರೀಕಾಲ್ ಅಂತ ಹೇಳ್ತೇವೆ. ಒನ್ಸ್ ಇನ್ 6 months ನೀವು ಅವ್ರನ್ನ ಬರ್ಲಿಕ್ಕೆ ಹೇಳ್ತೀರಾ? ರುಟೀನ್ ಆಗಿ ಚೆಕಪ್ ಮಾಡಿ ಸ್ಕೇಲಿಂಗ್ ಪಾಲಿಶಿಂಗ್ ಮಾಡ್ತಾ ಇದ್ರೆ ಓಕೆ. ಇಂಥ ಹುಲಕ್ಕು ನಾವು ಹಲ್ಲು ಮಧ್ಯದಲ್ಲಿ ಸ್ಟಾರ್ಟ್ ಆಗುವಂಥದ್ದು ನಮಗೆ ಕಂಡುಹಿಡಿಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಾವು ಡೌಟ್ ಇದ್ದಲ್ಲಿ ಒಂದು ಎಕ್ಸ್ರೇ ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಡಿಕೆ ಇದೆ ಅಂತ. ಸಾಮಾನ್ಯವಾಗಿ ನನಗೆ ಕಾಣಲಿಕ್ಕೆ ಕಷ್ಟ ಆಗ್ಬೋದು, ಪೇಷಂಟ್ಗಳಿಗೆ ಗೊತ್ತಾಗಲ್ಲ. ಅಂಥ ಸಿಚುವೇಶನಲ್ಲಿ ಒಂದು ಎಕ್ಸ್ರೇ ತೆಗೆದು ನಾವು ಇದು ಮಾಡಿದ್ರೆ, ಫೈಂಡ್ ಔಟ್ ಮಾಡಿದ್ರೆ, ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ಸಣ್ಣ ಫಿಲ್ಲಿಂಗ್ ಆಗಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ನಾವು ಆ ನೋವು ಬರೋವರೆಗೆ ಕಾಯಬೇಕು ಅಂತ ಪರಿಸ್ಥಿತಿ ಬರಬಾರ್ದು. ಓಕೆ. ಈಗ ಸಾಧಾರಣವಾಗಿ ನೀವು ಎಕ್ಸ್ರೇ ತೆಗಿತೀರಿ, ಎಕ್ಸ್ರೇಯಲ್ಲಿ ಹಲ್ಲಿನ ಒಳಗಿನ ಅಂಶಗಳು ಅಂದರೆ ನರಕ್ಕೆ ತಾಗಿರುವ ಅಂಶಗಳೆಲ್ಲ ಕಾಣುತ್ತೆ ನಿಮಗೆ? ಎಲ್ಲ ಕಾಣುತ್ತೆ. ರೂಟು, ಹಲ್ಲಿಗೆ ನಾವು ನಮಗೆ ಬಾಯ ಒಳಗೆ ಕಾಣೋದು ಕ್ರೌನ್. ಹೌದು, ಕ್ರೌನ್ ಅಂತ ಓಕೆ. ಕ್ರೌನ್ ಅದರ ಈ ನಮ್ಮ ಗಮ್ಸ್ ಒಳಗಡೆ ಇರೋದು, ಇಲ್ಲದ್ರೆ ಬೋನ್ ಒಳಗಡೆ ಇರೋದು ಈಸ್ ಕಾಲ್ಡ್ ಎಸ್ ಅ ರೂಟ್. ಓಕೆ. ಅಂದ್ರೆ ಅದರಲ್ಲಿ ನರ ಇದೆ, ಮೂಲದಲ್ಲಿ ನರ ಇದೆ. ರೂಟ್ ಇದ್ದಲ್ಲಿ ಅದರ ಒಳಗಡೆ ಒಂದು ಸಣ್ಣ ನರ ಇದೆ. ಅಲ್ಲಿ ಆ ನರಕ್ಕೆ ಏನಾದರೂ ತಾಗಿದೆ ಇಲ್ವಾ ಅನ್ನೋದು ಪೇನ್ ಬರ್ತದೆ, ಆಗ ಪೇನ್ ಬರುತ್ತೆ. ಓಕೆ. ಅದು ಎಕ್ಸ್ರೇಯಿಂದ ಗೊತ್ತಾಗುತ್ತೆ. ಈಗ ಎಲ್ಲ ನಿಮಗೆ ಒಂದು ಟ್ರೀಟ್ಮೆಂಟ್ ವಿಧಾನ ಅಂದರೆ ಎಲ್ಲ ಇಂತಹ ತೊಂದರೆಗಳು, ಅದು ಹಳದಿ ಆಗಿರ್ಬೋದು ಅಥವಾ ಉಬ್ಬು ಅಂಥದ್ದಾಗಿರ್ಬೋದು, ವಕ್ರದಾಗಿರ್ಬೋದು, ಇಂಥದಕ್ಕೆ ಯಾವ ವಿಧಾನದಲ್ಲಿ ನೀವು ಒಂದು ಟ್ರೀಟ್ಮೆಂಟ್ ಮಾಡ್ತೀರಾ? ಒಂದೊಂದಾಗಿ ಎಲ್ಲದಕ್ಕೆ ಬೇರೆ ಬೇರೆ. ಹೌದು, ಅದೇ ಒಂದೊಂದಾಗಿ. ಹೌದು. ನಾವೀಗ ಹುಲಕ್ಕೂ ಆಲ್ರೆಡಿ ನಾನು ಇದು ಮಾಡಿದ್ದೇನೆ. ಕಾಂಪೋಸಿಟ್ ಯೂಸ್ ಮಾಡ್ಬೋದು. ಇನ್ ಕೇಸ್ ಆಫ್ ತುಂಬ ಎಕ್ಸ್ಟೆನ್ಸಿವ್ ಡಿಕೆ ಆದರೆ ಅದನ್ನು ರೂಟ್ ಕೆನಾಲ್ ಮಾಡಿ ಅದಕ್ಕೆ ಕ್ಯಾಪ್ಗಳನ್ನು ಹಾಕ್ಬೋದು. ಕ್ಯಾಪ್ ನಾವು ಮೆಟಲ್ ಸೆರಾಮಿಕ್ ಅಂತ ಇದೆ, ಅಂದರೆ ಮೆಟಲ್ ಫ್ಯೂಸ್ಡ್ ಸೆರಾಮಿಕ್. ಅದರ ಬೇಸ್ ಒಂದು ಮೆಟಲ್ ಇದೆ, ಅದರ ಮೇಲ್ಗಡೆ ಸೆರಾಮಿಕ್ ಅನ್ನು ನಾವು ಲೇಯರ್ ಮಾಡಿ ಅದು ಹಾಕ್ತೇವೆ. ಈಗ ಸೆರಾಮಿಕ್ ಮತ್ತು ಮೆಟಲ್ನಲ್ಲಿ ಏನು ವ್ಯತ್ಯಾಸ ಇದೆ? ಸೆರಾಮಿಕ್ ಅಂದರೆ ಈಗ ನಾವು ಮಾಡೋದು ನ್ಯಾಚುರಲ್ ಆಗಿ ಕಾಣ್ತದೆ ಅಂತವಾ? ಅದಂದ್ರೆ ಯೂಶುವಲಿ ಈ ಮೆಟಲ್ ಈ ಲೈಟ್ ಅನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಬಿಡಲ್ಲ. ಸೊ ಆ ಲೈಟ್ ಎಲ್ಲ ಲೈಟು ರಿಫ್ಲೆಕ್ಟ್ ಆಗ್ತದೆ. ಓಕೆ. ಸೊ ಇಟ್ ಲುಕ್ಸ್ ಒಪೇಕ್ ಅಂತ ಹೇಳ್ತೇವೆ ನಾವು. ನಾವು ಮೆಟಲ್ ಅಲ್ಲಿ ಯೂಸ್ ಮೆಟಲ್ ಇದ್ದಕ್ಕೆ ಈ ಸೆರಾಮಿಕ್, ಆಲ್ ಸೆರಾಮಿಕ್ ಮೆಟೀರಿಯಲ್, ಮೆಟಲ್ ಫ್ರೀ ಸೆರಾಮಿಕ್ಸ್ ಅಲ್ಲಿ ಅದು ಟ್ರಾನ್ಸ್ಲೂಸೆಂಟ್ ಅಂದ್ರೆ ಗ್ಲಾಸ್ ಗೊತ್ತಾಯ್ತು. some amount of light will go in and some will get reflected. Okay. And that's why it will look more natural. So that is a major difference, and that's why it looks more as natural as you can know. So ಆದಷ್ಟು ನೀವು ಸಿರಮಿಕ್ ಅನ್ನೇ ಪೇಷಂಟ್ ಅವರಿಗೆ ಹೇಳ್ತೀರಿ ಇಂದನೆ ಮಾಡಿ. ನೀವು ಈಗ ಈ ನೋಡುವ ಕೇಸಲ್ಲಿ ಇದು ಆಕ್ಚುಲಿ ನಾನು ಮಾಡಿದ್ದು ಕೆಳಗೆದ್ದು 3ನೇ ಬ್ರಿಡ್ಜ್. ಅದು ಓಕೆ. ಫಸ್ಟ್ ಬ್ರಿಡ್ಜ್ ಯಂಗ್ ಪೇಷಂಟ್ ಅವರು. ಓಕೆ. ಅವರಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಂದ್ರೆ ಶಿ ಇಸ್ ಟೆಲಿಂಗ್ ದಟ್ ಇಟ್ಸ್ ಒಪೇಕ್, ಅಂದ್ರೆ ನ್ಯಾಚುರಲ್ ಇಲ್ಲ. ನೀವು ಸಾಮಾನ್ಯ ಜನರು ನೋಡುವಾಗ ಏನು ಪ್ರಾಬ್ಲಮ್ ಕಾಣಲ್ಲ ಅದರಲ್ಲಿ. ಬಟ್ ಶಿ ವಾಸ್ ಅ ಡೆಂಟಿಸ್ಟ್ ಆಲ್ಸೋ, ಅವರಿಗೆ ಆ ಒಪೇಕ್ನೆಸ್. ಸೊ ಇಮಿಡಿಯೇಟ್ಲಿ ನಾವೇನ್ ಮಾಡಿದ್ದೇವೆ, ಅದನ್ನು ಚೇಂಜ್ ಮಾಡಿ ಆಲ್ ಸೆರಾಮಿಕ್ ಮಾಡಿದ್ದೇವೆ. ಈಗ ನೀವು ಕೆಳಗಿದ ಪಿಕ್ಚರ್ ಅಲ್ಲಿ ಯಾವ್ದು ನ್ಯಾಚುರಲ್ ಯಾವ್ದು ಗೊತ್ತಾಗೋದಿಲ್ಲ, ಹಲ್ಲುಗಳು ಒಂದೇ ತರ ಕಾಣುತ್ತೆ. ಈಗ ಈ ಉಬ್ಬುಗಳು ಇದ್ದಂಥ ಸಂದರ್ಭಗಳು ಏನಾದರೂ ವಕ್ರ ಇದ್ದಲ್ಲಿ ನಿಮಗೆ ಶಸ್ತ್ರಕ್ರಿಯೆ ಮಾಡಬೇಕಾಗುತ್ತೆ ಅಥವಾ ಹೀಗೆ ನಿಮಗೆ ಗುಣಪಡಿಸ್ಬೋದಾ? ವಕ್ರದಲ್ಲಿ ಕೆಲಸ ಒಂದು ಹಲ್ಲಿನ ಮೇಲೆ ಇನ್ನೊಂದು ಹಲ್ಲು ಬರುವುದುಂಟು. ಅದೇ, ಅದು ಡಿಪೆಂಡಿಂಗ್ ಆನ್ ಕೇಸ್. ಸಿವಿಯರ್ ಇದ್ರೆ ದೆನ್ ನಾವು ಬ್ರೇಸಸ್ ವೈರ್ ಹಾಕಿ ಅದನ್ನು ಕರೆಕ್ಟ್ ಮಾಡು, ಆರ್ಥೋಡಾಂಟಿಸ್ಟ್ ಅನ್ನು ನಾವು ಮಾಡಿಸ್ತೇವೆ. ಬಟ್ ಮೈಲ್ಡ್ ರೊಟೇಷನ್ ಅದನ್ನು ನಾವು ಸ್ಮೈಲ್ ಡಿಸೈನಿಂಗ್ ಅಂತ ಹೇಳ್ತೇವೆ. ಅದು ಯೂಸ್ ಮಾಡಿ, ಕಾಂಪೋಸಿಟ್ ಇಲ್ಲದ್ರೆ ಸೆರಾಮಿಕ್ ವಿನಿಯರ್ಸ್ ಯೂಸ್ ಮಾಡಿ ಅದನ್ನು ನಾವು ಸರಿಪಡಿಸ್ಬೋದು. ಓಕೆ. ಈಗ ಸಮಯ ಮೀರ್ತಾ ಇದೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂತ ಹೇಳಿದರೆ ಒಂದು ಸುಂದರವಾದ ನಗು ಬರಬೇಕಾದ್ರೆ ಹಲ್ಲುಗಳು ಎಷ್ಟು ಅದಕ್ಕೆ ಅಗತ್ಯ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳಿಬಿಡಿ. ಸಾಮಾನ್ಯವಾಗಿ ಎಲ್ಲರ ಒಂದು ಅಭಿಪ್ರಾಯ ಏನಂದರೆ ಈ ಸ್ಮೈಲನ್ನು ಸರಿಪಡಿಸಲಿಕ್ಕೆ ತುಂಬ ಕಾಂಪ್ಲಿಕೇಟೆಡ್, ಎಕ್ಸ್ಪೆನ್ಸಿವ್, ಇಂಥದ್ದೆಲ್ಲ ಒಂದು ಇದೇ ಇರ್ತದೆ. ಬಟ್ ಇಟ್ ಈಸ್ ನಾಟ್ ಸೋ. ಆ್ಯಕ್ಚುಲಿ ಇಟ್ ಈಸ್ ಅಫೋರ್ಡಬಲ್ ನೌ, it is easy, and a small restoration in your mouth can go a long way in improving your smile. ಮೊದಲಿನ ಹಾಗೆ ಅಷ್ಟೊಂದು ಖರ್ಚೇನಿಲ್ಲ, ಬಹಳ ಕಡಿಮೆ ಖರ್ಚಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಅಂದರೆ ಈಗ ನಮಗೆ ಸಿಕ್ಕುವಂಥ ಮೆಟೀರಿಯಲ್ ಈಸಿಲಿ ನಮ್ಮ ಕಂಟ್ರಿಯಲ್ಲಿ ಈಸಿಲಿ ಅವೈಲೇಬಲ್. ಮೊದಲು ಸಿಗ್ತಿರ್ಲಿಲ್ಲ, ಈಗ ಇಲ್ಲೇ ಸಿಗುತ್ತೆ. ಹೌದು, ತುಂಬ ಮೆಟೀರಿಯಲ್ ಇಂಪೋರ್ಟೆಡೇ ಬರೋದು ಈಗ. ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಮೆಟೀರಿಯಲ್ಸ್ ತುಂಬ ಕಡಿಮೆ. ಕಾಸ್ಮೆಟಿಕ್ ಡೆಂಟಿಸ್ಟ್, ಎಸ್ಥೆಟಿಕ್ ಡೆಂಟಿಸ್ಟ್ರಿ ಅಲ್ಲಿ ಯಾವುದರ ಡೆಂಟಿಸ್ಟ್ರಿಯಲ್ಲಿ ಕಡಿಮೆ.
ಆದರೂ ಈಗ ಬಿಕಾಸ್ ಆಫ್ ಇದರಲ್ಲಿ ನಮಗೆ ಈಗ ತುಂಬ ಕಡಿಮೆ ಆಗ್ತದೆ. ಸೊ ಇಟ್ ಈಸ್ ಮಚ್ ಚೀಪರ್ ಆ್ಯಂಡ್ ಮಚ್ ಈಸಿಯರ್ ಆಲ್ಸೋ. ನ್ಯೂವರ್ ಟೆಕ್ನಿಕ್ ಬಂದಿದೆ, ಮಿನಿಮಲಿ ಇನ್ವೇಸಿವ್ ಅಂತ ಇದೆ. ಸೊ ಮಚ್ ಬೆಟರ್. ವೀಕ್ಷಕರೇ, ಈ ಹಲ್ಲುಗಳ ಸೌಂದರ್ಯದಲ್ಲಿ ಮುಖದ ಸೌಂದರ್ಯ ಅಥವಾ ಮುಖದ ಒಂದು ನಗು ಬರಬೇಕಾದ್ರೆ ನಮ್ಮ ಹಲ್ಲುಗಳು ಯಾವ ಪಾತ್ರ ವಹಿಸುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ಡಾಕ್ಟರ್ ಹಸನ್ ಸಫ್ರಾಜ್ ಅವರು ನಮಗೆಲ್ಲ ತಿಳಿಸಿದ್ದಾರೆ. ಅರ್ಧ ಗಂಟೆ ಸಮಯದಲ್ಲಿ ಎಷ್ಟು ಮಾಹಿತಿ ನೀಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ನಮಗೆ ಹೇಳಿದ್ದಾರೆ. ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ವೀಕ್ಷಕರೇ, ಹಲೋ IDA ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೂಡ ಈ ಒಂದು ದಂತ ವೈದ್ಯದ ಬಗ್ಗೆ ನಾವು ವಿವಿಧ ರೀತಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಕಳೆದ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಮುಖದ ಸೌಂದರ್ಯ ಅಂದರೆ ಮುಖದ ಅಲ್ಲಿ ಏನಾದರೂ ತೊಂದರೆಗಳಾದರೆ, ಈ ಹಲ್ಲುಗಳಿಗೆ ಅಥವಾ ಮುಖದ ಭಾಗಕ್ಕೆ ಏನು ತೊಂದರೆ ಆದರೆ ದಂತ ವೈದ್ಯರು ಏನು ಮಾಡಬಹುದು ಅನ್ನೋದನ್ನು ಹೇಳಿದ್ದೇವೆ. ಇದೀಗ ಈ ಸಲ ಹಲ್ಲುಗಳ ಸೌಂದರ್ಯ ಅಥವಾ ಈ ಹಲ್ಲುಗಳನ್ನು ಯಾವ ರೀತಿ ಸುಧಾರಿಸ್ಕೊಂಡು ನಾವು ಹೋಗಬಹುದು, ಉತ್ತಮವಾದಂಥ ನಗು ಅಥವಾ ಉತ್ತಮವಾದಂಥ ಒಂದು ವ್ಯಕ್ತಿತ್ವ ನಮಗೆ ಇರಬೇಕಾದ್ರೆ ಈ ಹಲ್ಲುಗಳು ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬರುವ ವಾರ ಕೂಡ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.